ನಮಸ್ಕಾರ ನಾಡಿನ ಸಮಸ್ತ ಜನತೆಗೆ. ವಿಶೇಷವಾಗಿ ಇವತ್ತು ನಾನು ನಿಮ್ಮ ಮುಂದೆ ಬರೋದಕ್ಕೆ ಕಾರಣ ಏನಪ್ಪ ಅಂತಂದರೆ, ಅಪರೂಪದಲ್ಲಿ ಅಪರೂಪ ನ್ಯಾಯದ ಪರವಾಗಿ ಹೋರಾಟ ಮಾಡ್ತಕ್ಕಂಥ, ನ್ಯಾಯದ ಪರವಾಗಿ ಧ್ವನಿಯನ್ನು ಗೂಡಿಸ್ತಕ್ಕಂಥ, ಕಣ್ಣು ಮುಚ್ಚಿ ಕುಳಿತಾ ಇರ್ತಕ್ಕಂಥ ಅಧಿಕಾರಿಗಳ ಕಣ್ಣನ್ನು ತೆರೆಸ್ತಕ್ಕಂಥ ನಮ್ಮ ತುಮಕೂರು ವರದಿಗಾರರು, ತುಮಕೂರು ಮಾಧ್ಯಮ ಮಿತ್ರರು, ತುಮಕೂರು ಮಾಧ್ಯಮಕ್ಕೆ ಇವತ್ತು 2ನೇ ವರ್ಷ ಮುಗಿತಾ ಇದೆ. ಹಾಗಾಗಿ ಈ 2ನೇ ವರ್ಷದ ಶುಭ ಸಂದರ್ಭಕ್ಕೆ ನಾವು ನಮ್ಮ ತಾಲೂಕಾ ಘಟಕದ ವತಿಯಿಂದ ಹಾಗೂ ಅವರ ಭೀಮಾರ್ಮಿ ತಾಲೂಕಾ ಘಟಕ ವತಿಯಿಂದ ಹಾರ್ದಿಕ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೀನಿ. ಸುಮಾರು 2 ವರ್ಷಗಳಲ್ಲಿ ಅನೇಕ ಹೋರಾಟಗಳು, ಅನೇಕ ನ್ಯಾಯದ ಪರವಾಗಿ ಇರ್ತಕ್ಕಂಥ ಅವರ ತಾಲೂಕಿನ ವರದಿಗಾರರು ಅರವಿಂದ್ ಮಲ್ಲಿಗೆ ಅವರಿಗೂ ಕೂಡ ಈ ಒಂದು ಶುಭ ಸಂದರ್ಭದ ಶುಭಾಶಯಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾರೆ. ಯಾಕಂದರೆ ಉತ್ತಮವಾದಂಥ ಕಾರ್ಯಗಳನ್ನು ಮಾಡ್ತಕ್ಕಂಥ ಈ ಒಂದು ವರದಿಗಾರರು ಇನ್ನಷ್ಟು ಒಳ್ಳೆಯ ಕೆಲಸಗಳನ್ನು ನಾಡಿನಲ್ಲಿ ಮಾಡಲಿ, ಬಡವರಿಗೆ ನೊಂದವರಿಗೆ ನ್ಯಾಯವನ್ನು ಒದಗಿಸಿಕೊಡಲಿ. ಅದೇ ರೀತಿಯಾಗಿ ಮುಂದೆ ಒಂದು ದೊಡ್ಡ ಮಾಧ್ಯಮವಾಗಿ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಅಭಿವೃದ್ಧಿ ಪಂಥದಲ್ಲಿ ಬೆಳೀಲಿ ಅಂತಕ್ಕಂಥ ನಮ್ಮ ಒಂದು ಶುಭಾಶಯವನ್ನು ಮೂಲಕ ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನನ್ನ ಹೆಸರು ಗೌತಮ್ ಮಿತ್ರೆ, ಭೀಮಾರ್ಮಿ ತಾಲೂಕಾಧ್ಯಕ್ಷ, ಔರಾದ್.